ಹೊಸಡಿ ಪ್ಲೀಸ್ ತೋರಿಸಿಲ್ಲ ನಾನು ಮತ್ತೆ ಕೂಡ ಟ್ರೈ ಮಾಡೋದು. ತೋರಿಸಿ ಹಾಯ್ಗಾರ ಆಟ ಆಡ್ಲಿರ್ತಾ ಇದ್ರು. ಫೋನ್ ರೇ ಆಂಟಿ ರೇ ಎಷ್ಟೊಂತ ತೋರ್ಸಲ್ಲ, ಸಾರಿ. ಫಿನಿಶ್ ತಗೋ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದು. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಎಲ್ಲಿ ನೋಡತ್ತೆ ಶೈನಿ ಎಲ್ಲಿ ಸಂಜೆ ದುಡ್ಡು ಅಂಗಡಿಗೂ ಅಲ್ಲ, ಅದು ಅಮ್ಮ ಮತ್ತೆ ವೈಫ್ ಮುಂದೆ ಹೋಗ್ತಾ ಇದ್ದಾರೆ. ನಾವು ಬಾಬಾ ಬಲ್ಲಿ ಅಲ್ಲೇ ರಂಜಿತ್ ಶೆಟ್ಟಿ ಶಾಪ್ ಈ ತರ ಇದೆ. ಲಾಸ್ಟ್ ಟೈಮ್ ಬಂದಾಗ ಕ್ಲೀನ್ ಆಗಿ ತೋರ್ಸಕ್ ಆಗ್ಲಿಲ್ಲ, ಬಟ್ ಇವತ್ತು ಮಗು ಇದೆ, ಸೊ ಈ ತರ ಇದೆ. ಇವಳು ಈಗ ಭಾರಿ ಖುಷಿ ಆಗಿದೆ ಅಲ್ಲಣ್ಣ. ಸೊ ಮೊನ್ನೆ ಬಂದಾಗ ನಾವು ಮಗನ ಕರ್ಕೊಂಡು ಬರಲಿಲ್ಲ. ಸೊ ಇವತ್ತು ಮಗನ್ನ ಕರ್ಕೊಂಡು ಬಂದ್ವಿ. ಸೊ ಈ ತರ ಒಂದಿತ್ತು. ಮೊನ್ನೆ ಕೂಡ ನಿಮಗೆ ತೋರಿಸಿದ್ದು. ಮೊನ್ನೆ ತೋರಿಸುವಾಗ ಯಶ್ ಇದ್ರು. ಅಮ್ಮನಿಗೊಂದು ಸಾರಿ ತಗೋಬೇಕು. ಸಾರಿ ಚೈನಿ. ಮೊನ್ನೆ ಇದೇ ಸೇಮ್ ಪ್ಲೇಸ್ ತೆಗ್ದದ್ದು, ಬಟ್ ಮನೆಗೆ ಶಾಪಿಂಗ್ ಮಾಡ್ತಾ ಇರೋದು. ಸೊ ಅವ್ರಿಗೆ ಯಾವ್ದು ಬೇಕು ಅದು. ಇವಳಿಗೆ ಆಟನೇ ಆಗಿದೆ, ಅದೊಂದು ಹೂ ತೆಗೆದಲ್ಲ ಆಗ. ಇದೆಯಮ್ಮ दुकान जायचं वीडियो कॉल करेगी. हम कौन से किधर टके हम कौन से मम्मा मम्मा कंचे का पढ़ाई का करनी है लाइक ले अपन नहीं देन कलर्स फिनिश तगो आणि कंचे नहीं ये ग्रैंड शाइनी ओपले मान कलर ना शाइनी एग्गी झालं आमचे ना पोर एग्गी झालं ना कौन तू ही हाय कर उम्मद 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 ही रे इनम्मा ये कौन यशी अले यशी का फ्लाई किसदी रे यशी ಎಂತ ಮಾರೆ ಹಾಡದು ಹೋಗಿ ಸ್ಟೋರಿಗೆ ಹೋಗ್ಬೇಕು. ವಾವ್, ಕೊಹ್ಲಿ ಅವರಿದ್ದಾರೆ ಇಲ್ಲಿ, ನಾನು ಮತ್ತೆ ಚಿನ್ನಮ್ಮ ಜೊತೆಗೆ ಕೊಹ್ಲಿ. ನೋಡ
ಇಲ್ಲಿ ನೋಡ, ಇಲ್ಲಿ ಗೊತ್ತಾ ನಿನಗೆ? ಬಾಬಾ 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 ಹೇಗಿದೆ ಅವಳಿಗೆ? ಇಲ್ಲಿ ಪುರುಷರ ವಿಭಾಗ ಶರ್ಟ್ ನನಗೆ ಹಾಗೆ ಮೊನ್ನೆ ತೆಗಲಿ ತೋರಿಸ್ಲಿಲ್ಲ. ಅದುಂಟ ಕಲರ್ ಬೇರೆ ಕಲರ್ ಬಂದದ್ದು ಕಾಣಬಹುದು. ತುಂಬಾ ಕಷ್ಟ ಇದೆ ಮತ್ತೆ ಆಗ್ಲಿಲ್ಲ ಅದು ಮನೆ ಕೊಟ್ಟು ಮಾಡಿದಿಲ್ವ ಅವ್ರ ಹತ್ರ ಹೇಳಿ. ಈ ತರ ಉಪದ್ರ ಮಾಡೋದಂದ್ರೆ ಟ್ರಯಲ್ ರೂಮಿಗೆ ಬಂದು ಇವಳು ಮಾತ್ರ ಕಾಡು ಕೋಳಿ ನೋಡಿ. ಆಯ್ತು ಹೋಗ್ರೆ ಅಲ್ಲೇ ಉಮ್ಮದಿಗಿ ಶೈನಿ ಉಮ್ಮದಿ ವಾ ಅಮ್ಮ ಬರಗಲ್ಲ ಇಲ್ಲ ಉಮ್ಮದಿ ಅಲ್ಲೇ ಬಾ ಬಾ ಯಸ್ ಡನ್ ಡನ್ ಕರ್ ಹಾ ಯಸ್ ಡನ್ ಬೇಬಿ ಡನ್. ಮಕ್ಕಳನ್ನು ನೋಡಿ ಇವರೆಲ್ಲ ಆಟ ಆಡ್ಲಿಕ್ತಾ ಇದ್ರು. ಕೋನ್ರೆ ಆಂಟಿ ಇರೆ ಅವಳಿಗೆಲ್ಲ ನೋಡ್ಲಿಕ್ಕೆ ಮಿಸ್ಸಸ್ ಇದ್ದಾರೆ, ಅಮ್ಮ ಇದ್ದಾರೆ. ಹಾಗೆ ಹಾಯ್ एक क्लिप से जटा ಟೈನಿ ಇವರಿಗೆ ಫುಲ್ ಟೆನ್ಷನ್ ಇದೆ. ಬಿಲ್ ನಾನು ಎಷ್ಟು ಅಷ್ಟೇ 4,900 ಅಂತ ಕಮ್ಮಿಗೆ ಬಿಲ್ ಗೂಗಲ್ ಪೇ ಮಾಡ್ತಾ ಇದ್ದಾರೆ. ನನಗೆ ಅದು ತೋರಿಸಲ್ಲ, ನನಗೆ ಪಾಸ್ವರ್ಡ್ ಪ್ಲೀಸ್ ತೋರಿಸೋದಿಲ್ಲ ಅಂದ್ರೆ ನಾನು ಮತ್ತೆ ಕೂಡ ಟ್ರೈ ಮಾಡೋದು. ತೋರಿಸ್ ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದು. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಲಾಗ್ ನಮಗೆ ಮತ್ತೆ ಬರೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್. ಹೀಗೆ ಕರ್ಕೊಂಡು ಬರೋದು ಭಾರಿ ಕಷ್ಟ ಮಾಡ್ತಲ್ಲ. ಈ ಹೇಳಿದಾಗೆ ಕೇಳ್ತಲ್ಲ ಅವಳು, ಒಂದು ಕೇಳೋದು ಇಷ್ಟ ಇಲ್ಲ. ಅವಳಿದ ಆಟ ಅವಳಿಗೆ ಒಬ್ಬ ಒಂದು ವಾಯ್ಸ್ ಕ್ಲಾರಿಟಿ ಚೆನ್ನಾಗಿರೋದು, ಬೇಸಿಕಲಿ ಸಾಂಗ್
ಹೇಳು ಹಾಡುಗಳು ಐಡಿಯಾ ಸರ್ ಬರೀ ಕ್ಯಾಪ್ಚರ್ ಗಾಡಿ. ಸೊ ನಾವಿಬ್ಬರು ಕೂಡ ಶಾಪಿಂಗ್ ಮುಗಿಸಿದ್ದೀವಿ. ಸೊ ಇದೇ ಎಕ್ಸಿಟ್ ಪಾಯಿಂಟ್. ನಮ್ದು ಶಾಪಿಂಗ್ ಆಯಿತು, ಇವ್ರು ಕೂಡ ಜೊತೆಯಲ್ಲಿದ್ದಾರೆ. ಅಂಡ್ ಹೊರಗಡೆ ಈ ತರ ಟೆಂಪರೇಚರ್ ಆಲ್ಮೋಸ್ಟ್ 27 ಡಿಗ್ರಿ ಸೆಲ್ಸಿಯಸ್ ಇದೆ. Soul. Yeah. What luck? ನಾವು ಎಲ್ಲ ಮುಗಿಸಿ ರಿಟರ್ನ್ ಬ್ಯಾಕ್ ಹೋಗ್ತಾ ಇದ್ದೀವಿ. ಯಾಕೆ ಅಂದ್ರೆ ನಮ್ಮ ಕಡೆಯಲ್ಲಿ ನಾಳೆ ಪಾರ್ಟಿ ಇದೆ ಅಂತೆ. ಏನ್ ಪಾರ್ಟಿ ಅಂತ ಕೇಳಿದ್ರೆ ನೀವು ಬೆಚ್ಚಗಿಂತೀರಾ, ನಾಯಕಿಯ ಬರ್ತ್ಡೇ ಅಂತೆ. ಹೀಗೂ ಉಂಟೆ. ಸ್ನೇಹಿತರೆ, ನಾವು ನಮ್ಮ ಹಳೆಯ ಒಂದು ಮನೆಯ ಜಾಗಕ್ಕೆ ಬಂದಿದ್ದು ವಿಸಿಟ್ ಮಾಡ್ಲಿಕ್ಕೆ. ಇವಳು ನನ್ನ ಮಗಳು, ಇವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಇದು ನಮ್ಮ ಮನೆ, ಬಟ್ ಇವಾಗ ಸೇಲ್ ಮಾಡಿದ್ದೀವಿ. ಸೊ ಇದು ಇಲ್ಲಿ ನಿಮಗೆ ಕಾಣ ಸಿಗುವಂತಹ ಒಂದು ಸುಂದರವಾದ ಸ್ವಚ್ಛವಾದ ಜಾಗ. ಇಲ್ಲಿಗೆ ನಾವು ಒಂದು ವಿಸಿಟ್ ಮಾಡಿದ್ದು ಪುತ್ತೂರಿಗೆ ಬರ್ಲಿಕ್ಕೆ. ಹಾಗೆ ನನ್ನ ಮಗಳನ್ನ ಕರ್ಕೊಂಡು ಬಂತು. ಸೊ ಇವಳು ಈಗ ಇಷ್ಟು ದೊಡ್ಡ ಆಗಿದ್ದಾಳೆ. ಸೊ ಮೇ ಬಿ ಇವಳು ದೊಡ್ಡ ಆದ್ಮೇಲೆ ಇದು ನನ್ನ ಹೆಂಡತಿ, ಅವಳಿಗೆ ಫುಲ್ ಖುಷಿ. ಹೊಸ ಅಲ್ಲಣ್ಣ, ಏನು ಅನಿಸಿತು ನೋಡಿ, ಮದುವೆಯಾಗಿ ಬಂದ ಜಾಗ ಅಲ್ಲ. ಸೊ ಅವಳು ತಾಯಿ ಜೊತೆಗೆ ಬರ ಒಂದು ಸಲ ಜೊತೆಯಲಿ ಚಿನ್ನಮ್ಮ. ಈಗ 4 ಆಯ್ತಷ್ಟೇ.